ಕಾಪು ಕ್ಷೇತ್ರದ ಮೂಳೂರು ಪೊಲಿಪು ಉದ್ಯಾವರ ಕಡಲು ಕೊರೆತ ಪ್ರದೇಶಕ್ಕೆ ಶಾಸಕರಾದ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರು ಕಾಪು ಪುರಸಭಾ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ರು. ಪ್ರತಿ ಬಾರಿಯೂ ಮಳೆಗಾಲ ಆರಂಭವಾದಾಗ ಜನಪ್ರತಿನಿಧಿಗಳು ಆಗಮಿಸಿ ಭರವಸೆ ನೀಡುವುದು ಒಂದಿಷ್ಟು ಬಂಡೆಕಲ್ಲುಗಳನ್ನು ತಂದು ಕಡಲಿಗೆ ಹಾಕುವುದು ಮಾಮೂಲು. ನಮ್ಮ ಈ ಭಾಗದ ಸಮಸ್ಯೆ ಜೀವಂತ ಎಂಬುದಾಗಿ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರು ಪ್ರಕೃತಿಯ ಎದುರು ಮಾನವ ಏನೂ ಅಲ್ಲ ಎಂಬುದನ್ನು ಪದೇ ಪದೇ ಪ್ರಕೃತಿ ತೋರ್ಪಡಿಸುತ್ತಿದೆ. ಆದರೆ ಮನುಷ್ಯರಾದ ನಾವು ನಮ್ಮ ಪ್ರಯತ್ನ ಮಾಡಲೇಬೇಕಾಗಿದ್ದು, ಆ ನಿಟ್ಟಿನಲ್ಲಿ ಇದೀಗ ಕಾಪು ಕ್ಷೇತ್ರದ ಮೂಳೂರು ಪೊಲಿಪು ಉದ್ಯಾವರ ಪ್ರದೇಶದಲ್ಲಿ ಪರಿಶೀಲಿಸಿದ್ದು, ಇಲ್ಲಿನ ಪ್ರದೇಶಗಳಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ತುರ್ತು ಕಾಮಗಾರಿ ನಡೆಸಲಾಗುವುದು. ಈ ಬಗ್ಗೆ ಮೀನುಗಾರಿಕಾ ಸಚಿವರು ಉಡುಪಿಗೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಲಿದ್ದಾರೆ. ನಾನು ಕೂಡ ಆ ಸಭೆಯಲ್ಲಿ ಪಾಲ್ಗೊಂಡು ಜಟಿಲ ಸಮಸ್ಯೆಯ ಬಗ್ಗೆ ಅವರಿಗೆ ಮನವರಿಕೆಯನ್ನ ಮಾಡಿ ತುರ್ತು ಕಾಮಗಾರಿ ನಡೆಸಲು ಅವರಲ್ಲಿ ಬೇಡಿಕೆ ಇರಿಸಲಾಗುವುದು ಎಂದರು. ಸಮುದ್ರ ಕೊರೆತ ಉಂಟಾಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಇಲ್ಲಿಯ ಅಧಿಕಾರಿಗಳು ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಅವರ ತಾಂತ್ರಿಕ ವರ್ಗದವರನ್ನು ಸೇರಿಕೊಂಡು ಇಲ್ಲಿ ನಾವು ಬಂದಿರುವಂಥದ್ದು. ವರ್ಷಂಪ್ರತಿ ಪ್ರಕೃತಿಯ ಮುಂದೆ ನಾವು ಏನು ಅಲ್ಲ ಅನ್ನೋದು ಪ್ರಕೃತಿ ಮತ್ತೆ ಮತ್ತೆ ನಮಗೆ ತೋರಿಸ್ಕೊಡ್ತಾ ಇದೆ. ನಾವು ಆದರೂ ಕೂಡ ನಮ್ಮ ಮನುಷ್ಯ ಪ್ರಯತ್ನ ಏನಿದೆ ಅದನ್ನೆಲ್ಲವನ್ನು ಶಕ್ತಿ ಮೀರಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿಗಳು, ನಮ್ಮ ಇಲ್ಲಿಯ ಸ್ನೇಹಿತರು, ಹಾಗೆ ಹಿಂದಿನ ಶಾಸಕರಾದ ಲಾಲಾಜ್ ಮೆಣ್ಣನ್ ಹೀಗೆ ಎಲ್ಲರೂ ಕೂಡ ಸೇರಿ ಅದನ್ನು ತಡೆಯುವಂಥ ಕೆಲಸ ಸಮರ್ಪಕವಾಗಿ ಆಗ್ತಾ ಇದೆ. ಈ ಸಲ ಕೂಡ ಮಳೆಗಾಲ ಪ್ರಾರಂಭ ಆಗಿದೆ. ಆಗಾಗಲೇ ಭಾಳ ಬೇರೆ ಬೇರೆ ಕಡೆಗಳೇ, ಕಾಪು ಕ್ಷೇತ್ರದ ಬೇರೆ ಬೇರೆ ಕಡೆ ಮಾತ್ರ ಅಲ್ಲ, ಕಾಪುವಿಂದ ಹಿಡಿದು ಬೈಂದೂರಿನವರೆಗೂ ಕೂಡ ಈ ಥರ ಒಂದು ಸಮುದ್ರ ಕೊರೆತ ಉಂಟಾಗಿದೆ. ಅದನ್ನು ತಡೆದು ನಿಲ್ಲಿಸುವ ಬಗ್ಗೆ ಹೇಗೆ ಅನ್ನೋ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾಯಿದ್ವಿ. ನಾಳೆ ನಮ್ಮ ಮಾಂಕಾಳ ವೈದ್ಯವರು, ಸನ್ಮಾನ್ಯ ಮೀನುಗಾರಿಕೆ ಮತ್ತು ಬಂದರು ಸಚಿವರು ನಾಳೆ ಉಡುಪಿಗೆ ಬರಲಿಕ್ಕಿದ್ದಾರೆ. ಇದೇ ಕಾರಣಕ್ಕೆ ಬರಲಿಕ್ಕಿದ್ದಾರೆ. 3 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ನಾವು ಹೋಗ್ತೀವಿ. ಇದರ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅವರಿಗೆ ಅರ್ಥ ಮಾಡಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಹಾಗೆ ಈಗಾಗಲೇ ಅಧಿಕಾರಿ ವರ್ಗದವರು ಭಾಳ ತುಂಬ ಸಪೋರ್ಟಾಗಿ ಮಾಡ್ತಿದ್ದಾರೆ, ತುಂಬ ಸಹಕಾರ ಕೊಡ್ತಿದ್ದಾರೆ. ಅವರು ಕೂಡ ಇಲ್ಲಿ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಹಾಗೆ ಪುರಸಭೆ ಮುಖ್ಯಾಧಿಕಾರಿಗಳು ಬಂದಿದ್ದಾರೆ, ಇಲ್ಲಿ ಇಂಜಿನಿಯರ್ ಕೂಡ ಬಂದಿದ್ದಾರೆ. ಅವ್ರನ್ನೆಲ್ಲ ಸೇರಿಸ್ಕೊಂಡು ಈಗ ಆದಷ್ಟು ಶೀಘ್ರವಾಗಿ ಅಂದರೆ 2-3 ದಿವಸದಲ್ಲಿ, ಯಾಕಂದರೆ ಸ್ವಲ್ಪ ಬಿಟ್ಟರೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಇದನ್ನು ಇಮಿಡಿಯೇಟಾಗಿ ಅದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹೇಳಿದನಷ್ಟೇ, ಈಗ ಮೂಳೂರಲ್ಲಿ ಒಂದು 2 ಕಡೆ ಇದೆ, 2-3 ಕಡೆ ಇದೆ. ಕೈಪುಂಜಾಲಲ್ಲಿದೆ, ಪೊಲಿಪಲ್ಲಿದೆ, ಇನ್ನು ಉದ್ಯಾವರದಲ್ಲಿ ಒಂದೊಂದು ಕಡೆ ಸ್ವಲ್ಪ ಆಗ್ತದೆ ಅಂತ ಹೇಳಿ ಎಲ್ಲ ಕಡೆಗೂ ಇವತ್ತು ಪರಿಶೀಲನೆ ಮಾಡಿ ಅದನ್ನು ನಾಳೆ ನಮ್ಮ ಮಂತ್ರಿಗಳ ಮುಂದೆ ವರದಿಯನ್ನು ಒಪ್ಪಿಸ್ತೇವೆ. ಮತ್ತು ಅವರಿಂದ ತಾತ್ಕಾಲಿಕ ಪರಿಹಾರ ಏನಿದೆ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭ ಕಾಪು ಪುರಸಭಾ ಅಧಿಕಾರಿಗಳು ಸಹಿತ ಪಕ್ಷದ ಕಾರ್ಯಕರ್ತರು ಹಾಗೂ ಸ್ಥಳೀಯ ಸಂತ್ರಸ್ತರು ಹಾಜರಿದ್ದರು.